ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ 1ನೇ ವಾರ್ಡ್ನಲ್ಲಿ ಗ್ರಾಮ ಭಾರತ ತಂಡ ವಾರ್ಡ್ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಹಾಕಿಕೊಂಡು ಕಣಕ್ಕೆ ಇಳಿದಿದೆ. ಗ್ರಾಮ ಭಾರತ ತಂಡ ಕಣಕ್ಕೆ ಇಳಿದ ಕಾರಣ ಚುನಾವಣೆಯ ಕದರೇ ಬದಲಾಗಿದೆ. ಗುತ್ತಿಗಾರು ಗ್ರಾಮದ 1ನೇ ವಾರ್ಡ್ನಲ್ಲಿ ರಾಜಕೀಯ ಪಕ್ಷಗಳ ಬೆಂಬಲಿತರು ಹಾಗೂ ರಾಜಕೀಯೇತರ ಸಂಘಟನೆಗಳ ಬೆಂಬಲಿತರ ಮಧ್ಯೆ ಸ್ಪರ್ಧೆ ನಡೀತಾ ಇದೆ. ಗ್ರಾಮ ಭಾರತವನ್ನ ಈ ವಾರ್ಡ್ನಲ್ಲಿ ಎದುರು ನೋಡುವ ಉದ್ದೇಶ ಇವರದ್ದಾಗಿದ್ದು, ವಿವಿಧ ಯೋಜನೆಗಳೊಂದಿಗೆ ವಾರ್ಡ್ ಅನ್ನ ಮಾದರಿಯನ್ನಾಗಿ ಮಾಡಬೇಕು ಅನ್ನೋ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಪಕ್ಷೇತರಕ್ಕೆ ಇದ್ದವರು ನಾವೆಲ್ಲ ಅದಕ್ಕೆ ನಮ್ಮ ಊರಲ್ಲಿ ಇದೇ ಪರಿಸ್ಥಿತಿ ರೋಡಿನ ಅಡಿಕೆ ಈಗ ಅದೇ ನಾನು ಸಾರ್ವಜನಿಕವಾಗಿ ಒಂದು ಗೋಡಿ ಹೈ ಕೊಟ್ಟಿದ್ದ ಇನ್ನೊಬ್ಬರಿಗೆ ಅಷ್ಟು ಮಾಡ್ತಾ ಇರ್ತೇನೆ. ಸರ್ಕಾರಿ ಜಾಗ ನೀವು ಊರಿನ ಅಭಿವೃದ್ಧಿಗೆ ಬೇಕಾಗಿ ಒಂದು ಹೋರಾಟ ಸಮಿತಿಯಿಂದ ಮಾಡಿ ಅದರ ಕೆಳಗೆ ನಾವು ನಿಂತದ್ದು 27ಕ್ಕೆ ಅಲ್ಲ ನಿಮಗೆ ಇಲ್ಲಿ ನಮ್ಮೆಲ್ಲ ಗೆಲ್ಲಿಸಿ ಕೊಡಬೇಕು ಪಂಚಾಯತ್ ಕುಮಾರಿ ವಸಂತ ಇಷ್ಟು 4 ಊಟ ಹಾಕಿ ನೀವು ನಮ್ಮ ಗೆಲ್ಲಿಸಬೇಕು. ನಾವು ಪಕ್ಷೇತರ ಯಾವುದೇ ಪಕ್ಷ ಪಕ್ಷೇತರಕ್ಕೆ ಇದ್ದವರು ನಾವೆಲ್ಲ ಅದಕ್ಕೆ ನಮ್ಮ ಊರಲ್ಲಿ ಇದೇ ಪರಿಸ್ಥಿತಿ ರೋಡಿನ ಅಡಿಕೆ ಈಗ ಅದೇ ನಾನು ಸಾರ್ವಜನಿಕವಾಗಿ ಒಂದು ಗೋಡಿ ಹೈ ಕೊಟ್ಟಿದ್ದ ಇನ್ನೊಬ್ಬರಿಗೆ ಅಷ್ಟು ಮಾಡ್ತಾ ಇರ್ತೇನೆ. ಸರ್ಕಾರಿ ಜಾಗ ನೀವು ಊರಿನ ಅಭಿವೃದ್ಧಿಗೆ ಬೇಕಾಗಿ ಒಂದು ಹೋರಾಟ ಸಮಿತಿಯಿಂದ ಮಾಡಿ ಅದರ ಕೆಳಗೆ ನಾವು ನಿಂತದ್ದು 27ಕ್ಕೆ ಅಲ್ಲ ನಿಮಗೆ ಇಲ್ಲಿ ನಮ್ಮೆಲ್ಲ ಗೆಲ್ಲಿಸಿ ಕೊಡಬೇಕು ಪಂಚಾಯತ್ ಕುಮಾರಿ ವಸಂತ ಇಷ್ಟು 4 ಊಟ ಹಾಕಿ ನೀವು ನಮ್ಮ ಗೆಲ್ಲಿಸಬೇಕು. ನಾವು ಪಕ್ಷೇತರ ಯಾವುದೇ